ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ 1 ಮತ್ತು 2 ವತಿಯಿಂದ ಎಂಜಿಎಂ ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ಇಂದು ಮತ್ತು ನಾಳೆ ಬೆಳಗ್ಗೆ 10 ರಿಂದ 5 ಗಂಟೆಯವರೆಗೆ ಸಿಂಡ್ ಎಕ್ಸ್ಪೋ ಬೃಹತ್ ಗೃಹ ಸಾಲ ಮೇಳವನ್ನು ಏರ್ಪಡಿಸಲಾಗಿದೆ. ಇವತ್ತಿನ ದಿನ ನಡೆದ ಕಾರ್ಯಕ್ರಮದ ಕುರಿತಾದ ಒಂದು ವರದಿ ಇಲ್ಲಿದೆ. ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ 1 ಮತ್ತು 2 ವತಿಯಿಂದ ಎಂಜಿಎಂ ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ಇಂದು ಮತ್ತು ನಾಳೆ ಬೆಳಿಗ್ಗೆ 10 ರಿಂದ 5ರವರೆಗೆ ಸಿಂಡ್ ಎಕ್ಸ್ಪೋ ಬೃಹತ್ ಗೃಹ ಸಾಲ ಮೇಳ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಬಿಲ್ಡರ್ಗಳಾದ ಅರ್ಚನಾ ಪ್ರಾಜೆಕ್ಟ್ ಗ್ರಾಸ್ಲ್ಯಾಂಡ್ ಡೆವಲಪರ್ಸ್, ಜಾನ್ ಕನ್ಸ್ಟ್ರಕ್ಷನ್ಸ್, ಕಲ್ಕುರಾ ಡೆವಲಪರ್ಸ್, ಕೇನ್ ಪ್ರಾಪರ್ಟೀಸ್, ಸಾಯಿರಾದ ಡೆವಲಪರ್ಸ್, ಎಸ್ಎಸ್ ಪ್ರಾಪರ್ಟೀಸ್ ಅವರು ಸಿಂಡ್ ನಿವಾಸ್ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ. ಮೊದಲ ದಿನವಾದ ಇಂದು ಸಿಂಡಿಕೇಟ್ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಗಳ ಆಯೋಜನೆಯಲ್ಲಿ ಸಿಂಡ್ ನಿವಾಸ್ ಮೇಳ ನಡೆಯಿತು. ಎಲ್ಲಾ ಬಿಲ್ಡರ್ಗಳನ್ನು ಒಂದೇ ಸೂರಿನಡಿ ತರುವ ಈ ಕಾರ್ಯಕ್ರಮವನ್ನು ಸಾಯಿರಾದ ಬಿಲ್ಡರ್ಸ್ ಮನೋಹರ್ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆ ಅಧಪತನಕ್ಕೆ ಬಂದಾಗ ಇಂತಹ ಕಾರ್ಯಕ್ರಮಗಳು ಆಯೋಜಿಸಿ ಬಿಲ್ಡರ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ಸೇತುವೆಯನ್ನು ಕಲ್ಪಿಸುವ ಕಾರ್ಯಕ್ರಮವನ್ನು ಸಿಂಡಿಕೇಟ್ ಬ್ಯಾಂಕ್ ಆಯೋಜಿಸಿದೆ. ಒಂದೇ ಸೂರಿನಡಿ ತಮಗಿಷ್ಟವಾದ ಮನೆಯನ್ನು ಆಯ್ಕೆ ಮಾಡುವ ಅವಕಾಶ ಗ್ರಾಹಕರಿಗೆ ನೀಡಿದೆ. 2020ರ ಒಳಗೆ ಎಲ್ಲರಿಗೂ ಮನೆಗಳನ್ನು ನೀಡಬೇಕು ಎನ್ನುವ ಕೇಂದ್ರ ಸರ್ಕಾರದ ಯೋಜನೆಗೂ ಈ ಕಾರ್ಯಕ್ರಮ ಪುಷ್ಟಿಯನ್ನು ನೀಡುತ್ತದೆ. ರಿಯಲಿ ಒಂದು 4 ತಿಂಗಳ ಮೊದಲು ಒಂದ್ಸಲ ಮಾಡಿದ್ದಾರೆ ಅವರು. ಅದು ಒಳ್ಳೆ ರೀತಿಯಲ್ಲಿ ಆದರೆ ಅದರಲ್ಲಿ ಯಾವ ಥರ ನಮಗೆ ಕಮ್ಮಿ ಜನ ಆದರೆ ತೊಂದರೆ ಇಲ್ಲ. ಇಟ್ಸ್ ಜಸ್ಟ್ ಸಕ್ಸಸ್ಗೆ ಆಗಬೇಕಾದ್ರೆ ನಾವು ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಬೇಕಂತ ಹೇಳ್ತಾರೆ. ಸೊ ಅದೇ ಥರ ನಾವು ಈಗ ಈ ಸಲ ನಾವು ಇನ್ನೂ ಜಾಸ್ತಿ ಬರ್ತದೆ, ಜನ ಬರ್ತಾರೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ಆಫ್ ಇಟ್ ಬಿಕಾಸ್ ದ market is getting little bit up. Earlier the market was very down, so we didn't have any products to sell. Now because a lot of other problems were there. Now the things have been changing. So that's why the Syndicate Bank has taken the first lead role to come out with this sort of expo. I really congratulate on this part of you all. ಸಿಂಡಿಕೇಟ್ ಬ್ಯಾಂಕಿನ ವಲಯ ಕಚೇರಿಯ ಮಹಾಪ್ರಬಂಧಕ್ಕೆ ಭಾಸ್ಕರ್ ಹಂದೆಯವರು ಗೃಹ ಸಾಲ ಮೇಳದ ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಸಾಲ ಮೇಳ ಕಾರ್ಯಕ್ರಮದ ಉದ್ದೇಶ ಮತ್ತು ಗುರಿಯ ಕುರಿತು ತಿಳಿಸಿಕೊಟ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು, ಬಿಲ್ಡರ್ಸ್ಗಳು, ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಜನ ಆಸಕ್ತರು ಈ ಸಾಲ ಮೇಳದಲ್ಲಿ ಭಾಗವಹಿಸಿ ಸಿಂಡಿಕೇಟ್ ಬ್ಯಾಂಕ್ ಜೊತೆ ಸಾಥ್ ನೀಡಿದ್ರು. ಮನುಷ್ಯನಿಗೆ ಅತ್ಯವಶ್ಯಕವಾಗಿರುವಂತಹದ್ದು ಒಂದು ಹೊಟ್ಟೆಗೆ ಸ್ವಲ್ಪ ಊಟ, ತೊಡಲಿಕ್ಕೆ ಒಂದು ಬಟ್ಟೆ, ಹಾಗೆ ಇರಲಿಕ್ಕೆ ಒಂದು ಸೂರು, ಒಂದು ಮನೆ ಬೇಕು ಅಂತ. ಇದು ಅನಾದಿ ಕಾಲದಿಂದಲೂ ಬಂದಂಥ ಭಾರತ ದೇಶದ ನಾಗರಿಕತೆಯಲ್ಲಿ ಬೆಳವಣಿಗೆ ಆಗ್ತಾ ಬಂದಂತೆ ಜನರಲ್ಲಿ ಈ ಅವಿಭಕ್ತ ಕುಟುಂಬಗಳು ಹೋಗಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಆಗ್ತಾ ಬಂದಿದ್ದಾವೆ. ಆದುದರಿಂದ ಈ ಭಾರತ ದೇಶದಲ್ಲಿ ವಾಸಕ್ಕಿರುವಂತಹ ಮನೆಗಳ ಅವಶ್ಯಕತೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಬಿಕಾಸ್ ದಿ ಫ್ಯಾಮಿಲೀಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ನ್ಯೂಕ್ಲಿಯರ್. ಇಟ್ಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ that the demand for the houses have become extremely high. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಎಂಜಿಎಂ ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ಸಿಂಡ್ ನಿವಾಸ್ ಮೇಳ ನಡೆಯಲಿದೆ. ಬೃಹತ್ ಗೃಹ ಸಾಲ ಮೇಳದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಹೊಂದಿದವರು ತಮ್ಮ ಗುರುತಿನ ಚೀಟಿ ಸಹಿತ 3 ವರ್ಷಗಳ ಐಟಿ ರಿಟರ್ನ್ಸ್ ಫಾರ್ಮ್ 16, 6 ತಿಂಗಳ ಸ್ಯಾಲರಿ ಸ್ಲಿಪ್ ನೀಡಿದರೆ ತ್ವರಿತ ಸಾಲ ಮಂಜೂರು ಮಾಡಲಾಗುತ್ತದೆ. ದಿವಾಕರ್ ಹಿರೇಡ್ಕ, ಸ್ಪಂದನ ಟಿವಿ, ಉಡುಪಿ.